पुरातनवासी ज्योतिर्लोकवासी परमधामवासी मुक्तिधामवासी आत्मलोक निवासी शिवने स्वागत सुस्वागत आत्मलोक निवासी शिवने स्वागत सुस्वागत स्वागत सुस्वागत स्वागत सुस्वागत स्वागत सुस्वागत स्वागत सुस्वागत। शिवाय ओम नमः शिवाय ओम नमः शिवाय ओम नमः शिवाय ತಂದೆ ओम नमः शिवाय ತಂದೆ ವಂದನೆಗಳು. ಕ್ಷಮಿಸಿ, ನಿಮ್ಮ ಧ್ಯಾನವನ್ನು ಭಗ್ನ ಮಾಡಿದೆ. ಪರವಾಗಿಲ್ಲ ಕಂದ. ಏನು ಸಮಾಚಾರ? ಏನು ಈ ತಂದೆಯ ನೆನಪಾಯಿತೆ? ಎಲ್ಲವೂ ಕ್ಷೇಮವೇ? ಜಗತ್ತಿನ ಜನರ ವಿಘ್ನ ವಿನಾಶದ ಕಾರ್ಯ ಹೇಗೆ ನಡೆಯುತ್ತಿದೆ? ತಂದೆ, ಜಗತ್ತಿನ ಜನರ ವಿಘ್ನಗಳು ಮಿತಿಮೀರುತ್ತಿದೆ. ಆದರೆ ಶಿವಶಕ್ತಿಯಿಂದ ಎಲ್ಲವೂ ನಿವಾರಣೆಯಾಗುತ್ತಿದೆ. ಒಳ್ಳೆಯದು ತಂದೆ. ನನ್ನದು ಮತ್ತು ಭಕ್ತ ಜನರ ಸಂಶಯ ಹೊಂದಿದೆ, ಬಗೆಹರಿಸುವಿರೋ? ಅದಕ್ಕೇನು ಕಂದ, ಹೇಳುವಂತವನಾಗು. ತಂದೆ, ತಮ್ಮನ್ನು ಈ ಭಕ್ತಲೋಕ ದೇವಾದಿದೇವ ಶಿವಶಂಕರ ಎಂದು 10 ಹಲವು ಕೀರ್ತನೆಗಳನ್ನು ಹಾಡುತ್ತಾ ಮೈಮರೆಯುತ್ತಾರೆ. ಹೌದು. ಆದರೆ ತಾವು ಇನ್ಯಾರನ್ನು ಧ್ಯಾನಿಸುತ್ತಿರುವಿರಿ, ಪ್ರಾರ್ಥಿಸುತ್ತಿರುವಿರಿ, ಓಂ ನಮಃ ಶಿವಾಯ ಜಪ ಮಾಡುತ್ತಿರುವಿರಿ. ಇದರ ರಹಸ್ಯವೇನು? ಮಗನೇ, ಬ್ರಹ್ಮ ವಿಷ್ಣು ಶಂಕರರಲ್ಲಿ ನಾನು 3ನೇಯವನು. ತ್ರಿಮೂರ್ತಿಯಲ್ಲಿ ಒಬ್ಬನಾಗಿದ್ದೇನೆ. ಬ್ರಹ್ಮ ಸೃಷ್ಟಿಕರ್ತನಾದರೆ ವಿಷ್ಣು ಪಾಲನಹಾರ ಮತ್ತು ನಾನು ಲಯಕರ್ತನಾಗಿದ್ದೇನೆ. ಹೌದು ತಂದೆ. ಈ ತ್ರಿಮೂರ್ತಿಗಳಾದ ನಮ್ಮನ್ನು ರಚನೆ ಮಾಡಿದವರು ಯಾರು? ಈ ಸೃಷ್ಟಿ ಸ್ಥಿತಿ ಲಯದ ಜವಾಬ್ದಾರಿ ನೀಡಿದವರು ಯಾರು? ಯಾರು ತಂದೆ? ಆದಿಶಕ್ತಿ, ನಿರಾಕಾರ ಜ್ಯೋತಿ ಸ್ವರೂಪಿ ಶಿವಶಕ್ತಿಯಾಗಿದ್ದಾರೆ. ಹೌದೇ? ಆ ಪರಮಶಕ್ತಿಯನ್ನು ನಾನು ಧ್ಯಾನಿಸುತ್ತಿದ್ದೇನೆ. ಅದೇ ಶಿವ. ಅವರನ್ನೇ ನಾನು ಓಂ ನಮಃ ಶಿವಾಯ ಎಂದು ಜಪಿಸುತ್ತಿದ್ದೇನೆ. ತಾವು ಶಿವ ಅಲ್ಲವೇ? ಒಂದು ವೇಳೆ ನಾನೇ ಶಿವನಾಗಿದ್ದರೆ ಲಿಂಗರೂಪವನ್ನು ಮುಂದಿಟ್ಟು ತಪಸ್ಸು ಮಾಡುತ್ತಿರುವುದೇಕೆ? ನನ್ನ ನಾಮವನ್ನು ನಾನೇ ಓಂ ನಮಃ ಶಿವಾಯ ಎಂದು ಜಪಿಸುತ್ತಿರುವುದೇಕೆ? ನನ್ನ ನಾಮವನ್ನೇ ಸ್ಮರಣೆ ಮಾಡುವುದು ಉಚಿತವೇ? ಅದು ಹೌದು. ತಾವೇ ಲಿಂಗರೂಪವನ್ನು ಮುಂದೆ ಇಟ್ಟು ತಮ್ಮ ನಾಮವನ್ನೇ ಜಪಿಸುತ್ತಿರಲಿಲ್ಲ. ಈ ಜಗತ್ತಿನ ದುಷ್ಟ ಶಕ್ತಿಗಳನ್ನು ನಾಶ ಮಾಡಲು ನನಗೆ ಶಕ್ತಿ ಬೇಕಿದೆ. ಅದಕ್ಕೆ ಧ್ಯಾನಾವಸ್ಥನಾಗಿ ಶಕ್ತಿಯನ್ನು ಸರ್ವಶಕ್ತಿವಂತ ಶಿವನಿಂದ ಪಡೆಯುತ್ತಿದ್ದೇನೆ. ಹೌದೇ? ಅಷ್ಟೇ ಏಕೆ, ಸೃಷ್ಟಿಕರ್ತನಾದ ಬ್ರಹ್ಮ ಜಪಿಸುತ್ತಿರುವುದು ಯಾರನ್ನು? ವಿಷ್ಣು ಶೇಷಶಯನದಲ್ಲಿ ಯಾರನ್ನು ನೆನಪು ಮಾಡುತ್ತಾ ನಿಶ್ಚಿಂತ ಸ್ಥಿತಿಯಲ್ಲಿರುವುದು?
ಪುರಾಣಗಳ ಪ್ರಕಾರ ರಾವಣನನ್ನು ಸಂಹಾರ ಮಾಡಲು ಶ್ರೀರಾಮ ರಾಮೇಶ್ವರದಲ್ಲಿ ಲಿಂಗ ರೂಪದಲ್ಲಿ ಪೂಜೆ ಮಾಡಿದ್ದು ಯಾರನ್ನು? ಆ ಸರ್ವಶಕ್ತಿವಂತ ಶಿವನನ್ನು. ಮಹಾಭಾರತದ ಯುದ್ಧದ ಸಮಯದಲ್ಲಿ ಕೃಷ್ಣನು ಗೋಪೇಶ್ವರದಲ್ಲಿ ಆ ಶಿವನನ್ನೇ ಪೂಜೆ ಮಾಡಿದನು. ನಾನು ಸ್ವಯಂ ಅಮರನಾಥದಲ್ಲಿ ಲಿಂಗ ಸ್ಥಾಪನೆ ಮಾಡಿದ್ದು ಆ ಶಿವ ಪರಮಾತ್ಮನದ್ದು. ಜಗತ್ತಿನ ಎಲ್ಲ ಪ್ರಾಚೀನ ದೇವಸ್ಥಾನಗಳು ಶಿವನದ್ದೇ ಆಗಿದೆ. ಅದರಲ್ಲಿ 12 ಜ್ಯೋತಿರ್ಲಿಂಗ ಪ್ರಮುಖವಾಗಿದೆ. ಜ್ಯೋತಿ ಸ್ವರೂಪನಾದ ಪರಮಾತ್ಮನನ್ನು ಪೂಜೆ ಮಾಡಿದ ಪ್ರತೀಕವೇ ಜ್ಯೋತಿರ್ಲಿಂಗವಾಗಿದೆ. ಸರ್ವ ಧರ್ಮದವರು ಅವನನ್ನು ನಿರಾಕಾರನಾಗಿ ಜ್ಯೋತಿರೂಪನಾಗಿ ನೆನಪು ಮಾಡುತ್ತಾರೆ. ಓ ಹೌದಲ್ಲವೇ? ಶಿವ ಎಂದರೆ ಮಂಗಳಕಾರಿ, ಅಶರೀರಿ, ಅಯೋನಿಜ, ಅಭೋಕ್ತ, ಅಕಾಯ ಅಂದರೆ ಜನನ ಮರಣ ಚಕ್ರದಲ್ಲಿ ಬರದವನು, ಶರೀರ ಪಡೆಯದವನು, ಸುಖ ದುಃಖದಿಂದ ದೂರ ಇರುವವನು. ಆ ಅಶರೀರಿ ಪರಮಾತ್ಮನನ್ನು ಭಕ್ತರು ಪೂಜೆ ಮಾಡಲು, ಅಭಿಷೇಕ ಮಾಡಲು ಮತ್ತು ತಮ್ಮ ಪ್ರೀತಿಯ ಪರಮಾತ್ಮನನ್ನು ಆರಾಧಿಸಲು ಒಂದು ಮಾಧ್ಯಮವನ್ನು ಮಾಡಿದರು. ಅದೇ ಲಿಂಗರೂಪ ಶಿವಲಿಂಗ ಆಗಿದೆ. ಆದರೆ ಇದು ಕೇವಲ ಭೌತಿಕ. ಹೌದು. ಹಾಗಾದರೆ ಶಿವನಿಗೆ ಪ್ರಿಯ ಯಾವುದು? ಶಿವನಿಗೆ ಪ್ರಿಯವಾದುದು ಧ್ಯಾನ, ನೆನಪು. ಹೇಗೆ ನೀನು ನನ್ನನ್ನು ನೆನಪು ಮಾಡಿ ನನ್ನ ಹತ್ತಿರ ನೀನು ಬರುವುದನ್ನು ನಾನು ಅಪೇಕ್ಷಿಸುತ್ತೇನಲ್ಲವೇ? ಅದು ನನಗೆ ಪ್ರಿಯ ಅಲ್ಲವೇ? ಹಾಗೆಯೇ ಶಿವ ಪರಮಾತ್ಮನಿಗೆ ಆತ್ಮರೂಪಿ ಮಕ್ಕಳ ನೆನಪೇ ಪ್ರಿಯ. ಹೌದು. ಪರಮಾತ್ಮ ಯಾವುದೇ ಪೂಜೆ ಪುರಸ್ಕಾರಕ್ಕಿಂತಲೂ ಮನಸ್ಸಿನ ಮೂಲಕ ತಮ್ಮನ್ನು ಆತ್ಮ ಎಂದು ತಿಳಿದು ಆ ಜ್ಯೋತಿ ಸ್ವರೂಪವನ್ನು ನೆನಪು ಮಾಡುವುದನ್ನು ಬಯಸುತ್ತಾರೆ. ಅದೇ ಧ್ಯಾನ, ಅದೇ ಯೋಗ. ಭಗವದ್ಗೀತೆಯಲ್ಲಿ ಅದನ್ನೇ ಮನ್ಮನಾಭವ, ನಿನ್ನ ಮನಸ್ಸು ಎಲ್ಲರಿಂದಲೂ ತ್ಯಜಿಸಿ ನನ್ನನ್ನು ನೆನಪು ಮಾಡು, ನನಗೆ ಶರಣು ಬಾ ಎಂದು ಹೇಳಲಾಗಿದೆ. ಎಲ್ಲ ಧರ್ಮದ ಜನರು ನಿರಾಕಾರ ಸರ್ವಶಕ್ತಿವಂತನನ್ನು ಬೇರೆ ಬೇರೆ ರೀತಿಯಲ್ಲಿ ನೆನಪು ಮಾಡುತ್ತಾರೆ. ಹಾಗಾದರೆ ತಾವು ಪರಮಾತ್ಮ ಅಲ್ಲ ಎನ್ನುತ್ತೀರಾ? ಪರಮಾತ್ಮನೆಂದರೆ ಎಲ್ಲ ಆತ್ಮರಿಗೂ ಪರಮನಾದವನೇ ಪರಮಾತ್ಮ. ನಾನು ಅವನ ರಚನೆ, ಅವನು ರಚಯಿತ. ಶರೀರಕ್ಕೆ ತಂದೆ ಬೇರೆ ಬೇರೆ ಇರುತ್ತಾರೆ. ನಿನ್ನ ಶರೀರದ ತಂದೆ ನಾನು, ಆದರೆ ಆತ್ಮದ ತಂದೆ ಪರಮಾತ್ಮ ಆಗಿದ್ದಾರೆ. ಜಗತ್ತಿನ ಸರ್ವ ಮನುಷ್ಯರ ಶರೀರದ ತಂದೆ ಬೇರೆ ಬೇರೆ ಆಗಿದ್ದರೂ ಆತ್ಮನ ತಂದೆ ಒಬ್ಬನೇ ಪರಮಾತ್ಮ ಆಗಿದ್ದಾರೆ. ನಾನು ದೇವತಾ ಆತ್ಮನಾಗಿದ್ದೇನೆ. ಅದಕ್ಕೆ ತ್ರಿಮೂರ್ತಿಗಳನ್ನು ದೇವತಾಯ ನಮಃ ಎಂದು ಹೇಳುತ್ತಾರೆ. ಹಾಗಾದರೆ ಆ ಸರ್ವಶಕ್ತ ಪರಮಪಿತ ಪರಮಾತ್ಮ ಎಲ್ಲಿದ್ದಾರೆ? ಈ ಪಂಚತತ್ವದಿಂದ ಕೂಡಿದ ಭೂಮಿಯಿಂದ ಮೇಲೆ ಸೂರ್ಯ, ಚಂದ್ರ, ನಕ್ಷತ್ರಗಳಿಗಿಂತ ದೂರ, ಸೂಕ್ಷ್ಮ ಲೋಕಕ್ಕಿಂತಲೂ ದೂರ ಆತ್ಮಗಳ ಲೋಕವಿದೆ. ಅದಕ್ಕೆ ಬ್ರಹ್ಮತತ್ವ, ಪರಂಧಾಮ, ಶಾಂತಿಧಾಮ, ಮುಕ್ತಿಧಾಮ, ನಿರ್ವಾಣವೆಂದು ಕರೆಯುತ್ತಾರೆ. ಅಲ್ಲಿ ಪರಮಾತ್ಮ ಶಿವ ಜ್ಯೋತಿ ಸ್ವರೂಪದಲ್ಲಿ ಇದ್ದಾರೆ. ಅವರು ಈ ಮಾನವ ವಂಶವೃಕ್ಷದ ಬೀಜ ಸ್ವರೂಪರಾಗಿದ್ದಾರೆ. ಅವರು ಸರ್ವಶಕ್ತಿವಂತರಾಗಿದ್ದಾರೆ. ಪರಮಧಾಮ ನಮ್ಮ ಮೂಲ ಮನೆಯಾಗಿದೆ. ಅಲ್ಲಿಂದ ಈ ಭೂಮಿಗೆ ಬಂದು ಅನೇಕ ಜನ್ಮಗಳನ್ನು ಕಳೆದು ನಾವು ಶಕ್ತಿಹೀನರಾಗಿದ್ದೇವೆ. ಈಗ ಆ ಪರಮಶಕ್ತಿಯನ್ನು ನೆನಪು ಮಾಡಿ ಶಕ್ತಿಯನ್ನು ಪಡೆಯಬೇಕಾಗಿದೆ. ತನ್ನನ್ನು ಆತ್ಮ ಎಂದು ತಿಳಿದು ಆ ಪರಮಾತ್ಮನನ್ನು ನೆನಪು ಮಾಡಿದರೆ ನಮ್ಮಲ್ಲಿ ಶಕ್ತಿ ತುಂಬುವುದು. ಹೌದು ತಂದೆ, ನಿಮ್ಮ ಮಾತು ಸರಿ. ಈ ಜಗತ್ತಿನ ಜನರ ವಿಘ್ನಗಳನ್ನು ವಿನಾಶ ಮಾಡಲು ಆ ಪರಮಾತ್ಮ ಶಿವನಿಂದಲೇ ಶಕ್ತಿಯನ್ನು ಪಡೆದಿದ್ದೇನೆ. ಅದಕ್ಕೆ ನನ್ನನ್ನು ಶಿವ ಗಣೇಶ ಎನ್ನುತ್ತಾರೆ, ನಿಮ್ಮನ್ನು ಶಿವಶಂಕರ ಎನ್ನುತ್ತಾರೆ ಅಲ್ಲವೇ? ತಂದೆಯ ಜೊತೆ ಮಕ್ಕಳ ಪರಿಚಯ, ಇಂಥವನ ಮಗನೆಂದು. ಮಗನೇ, ಅದು ಯಾಕೆ? ಆ ಸತ್ಯಯುಗಿ ಮಹಾರಾಣಿ ಶ್ರೀಲಕ್ಷ್ಮಿ, ಮಹಾರಾಜ ಶ್ರೀನಾರಾಯಣರಿಗೆ ತಂದೆ ಶಿವನೇ ಆಗಿದ್ದಾರೆ. ಅವರಿಗೆ ಸತ್ಯಯುಗದ ಆ ಭಾಗ್ಯ ಪ್ರಾಪ್ತಿ ಮಾಡಿದ್ದು ಶಿವನೇ ಆಗಿದ್ದಾರೆ. ಅದು ಹೇಗೆ?
ಲಕ್ಷ್ಮಿಯ ಕೀರ್ತನೆಯಲ್ಲಿ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿಗೆ ನಮೋಸ್ತುತೆ ಎಂದು. ಅದರ ಅರ್ಥ ಏನು ತಂದೆ? ಸರ್ವರ ಮಂಗಳವನ್ನು ಮಾಡುವ ಶಿವನಿಂದ ಸರ್ವಾರ್ಥ ಅಂದರೆ ಸರ್ವರೂಪದ ಶಕ್ತಿಯನ್ನು ಸಾಧನೆ ಮಾಡಿ ಶಕ್ತಿಯನ್ನು ಪಡೆದ ಶರಣರಿಗೆ ರಕ್ಷಣೆ ನೀಡುವ ದೇವಿ ನಾರಾಯಣಿ, ನಾರಾಯಣನ ಅರ್ಧಾಂಗಿ, ನಿನಗೆ ನಮಿಸುವೆ ಎಂದು. ಅಂದರೆ ಶಿವನಿಂದ ಸರ್ವಶಕ್ತಿ, ಸರ್ವಗುಣ, ಸರ್ವಜ್ಞಾನವನ್ನು ಸಿದ್ಧಿ ಪಡೆದವರು ಶ್ರೀ ಲಕ್ಷ್ಮೀ ನಾರಾಯಣ ಆಗಿದ್ದರು. ಸತ್ಯಯುಗದ ಮಹಾರಾಣಿ ಶ್ರೀ ಮಹಾಲಕ್ಷ್ಮಿ, ಮಹಾರಾಜ ಶ್ರೀ ನಾರಾಯಣ ಆ ಪದವಿಯನ್ನು ಅವರು ಹೇಗೆ ಪಡೆದರು? ಯಾವಾಗ ಪಡೆದರು? ಮಗನೇ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತೇನೆ. ಈ ಜ್ಞಾನವನ್ನು ನಾನು ಶಿವನಿಂದ ಪಡೆದಿದ್ದೇನೆ. ಅದೇನು ರಹಸ್ಯ ತಂದೆ? ಈ ಜಗತ್ತಿನ ಎಲ್ಲ ವ್ಯವಸ್ಥೆಗಳು ಚಕ್ರದ ರೂಪದಲ್ಲಿ ತಿರುಗುತ್ತಾ ಇರುತ್ತದೆ. ಹೇಗೆ ಒಂದು ದಿನ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಕಳೆದು ಪುನಃ ಬೆಳಿಗ್ಗೆ ಬರುತ್ತದೆಯೋ ಅದೇ ರೀತಿ ವಾರ 7 ದಿನಕ್ಕೆ ಪುನರಾವರ್ತನೆಯಾಗುತ್ತದೆ. ವರ್ಷ 12 ತಿಂಗಳಿಗೆ, ಸಂವತ್ಸರ 60 ವರ್ಷಗಳಿಗೆ ಪುನರಾವರ್ತನೆಯಾಗುತ್ತದೆ. ಋತು 4 ಕಾಲದಲ್ಲಿ ಪುನರಾವರ್ತನೆಯಾಗುತ್ತದೆ. ಅದೇ ರೀತಿ ಸತ್ಯ, ತ್ರೇತ, ದ್ವಾಪರ, ಕಲಿಯುಗ ಪುನಃ ಸತ್ಯಯುಗವಾಗಿ ಪುನರಾವರ್ತನೆಯಾಗುತ್ತದೆ. ಹೇಗೆ ಮನುಷ್ಯರಿಗೆ 24 ಗಂಟೆ ಒಂದು ದಿನವೋ ಅದೇ ರೀತಿ ಪರಮಾತ್ಮನಿಗೆ ಸತ್ಯ ಬೆಳಿಗ್ಗೆ, ತ್ರೇತ ಮಧ್ಯಾಹ್ನ, ದ್ವಾಪರ ಸಾಯಂಕಾಲ ಮತ್ತು ಕಲಿಯುಗ ರಾತ್ರಿಯಾಗಿದೆ. ಆ ಕಲಿಯುಗವೇ ಶಿವನಿಗೆ ರಾತ್ರಿಯಾಗಿ ಅದನ್ನೇ ಶಿವರಾತ್ರಿ ಎನ್ನುತ್ತಾರೆ. ಯಾವಾಗ ಜಗತ್ತಿನಲ್ಲಿ ಅನ್ಯಾಯ, ಅಧರ್ಮ, ಅನಾಚಾರದ ರಾತ್ರಿ ಇರುತ್ತದೆಯೋ ಆಗ ಶಿವ ಆ ರಾತ್ರಿಯನ್ನು ಇನ್ನೊಮ್ಮೆ ಸತ್ಯಯುಗ ಎನ್ನುವ ಬೆಳಿಗ್ಗೆಯನ್ನು ಮಾಡಲು ಬರುತ್ತಾರೆ. ಅದೇ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ಪುರುಷೋತ್ತಮ ಸಂಗಮ ಯುಗವಾಗಿದೆ. ಹಾಗಾದರೆ ತಂದೆ, ಜಗತ್ತಿನಲ್ಲಿ ಈ ಸಮಯ ಅನ್ಯಾಯ, ಅಧರ್ಮ ವಿಪರೀತವಾಗಿದೆ ಅಲ್ಲವೇ? ಹಾಗಾದರೆ ಇದು ಕಲಿಯುಗದ ಅಂತ್ಯದ ಸಮಯವೇ? ಹೌದು ಕಂದ. ಹಾಗಾದರೆ ಭೂಮಿಯಲ್ಲಿ ಶಿವನ ಅವತರಣೆ ಮತ್ತು ಸತ್ಯಯುಗದ ಸ್ಥಾಪನೆ ಕಾರ್ಯ ಪ್ರಾರಂಭವಾಗಬೇಕಲ್ಲವೇ? ಖಂಡಿತ ಮಗು. ಕಲಿಯುಗದ ಅಂತ್ಯವಾಗಬೇಕಾದರೆ ಸತ್ಯಯುಗ ಸ್ಥಾಪನೆಗೆ ಬೇಕಾಗುವ ವ್ಯವಸ್ಥೆಗಳು ಆಗಬೇಕಾಗಿದೆ. ಪವಿತ್ರ ದೈವಿ ವಂಶದ ರಚನೆಯಲ್ಲಿ ಶಿವನ ಕಾರ್ಯ ನಡೆಯುತ್ತಿದೆ. ಅಲ್ಲಿ ಮಹಾರಾಣಿ ಶ್ರೀ ಲಕ್ಷ್ಮಿ, ಮಹಾರಾಜ ಶ್ರೀ ನಾರಾಯಣ ರಾಜ್ಯದಲ್ಲಿ ಆದಿ ಸೂರ್ಯವಂಶದಲ್ಲಿ ಬರುವ ಪ್ರಜೆಗಳ ನಿರ್ಮಾಣದ ಕಾರ್ಯ ಪೂರ್ಣಗೊಳ್ಳುತ್ತಿದೆ. ಯಥಾ ರಾಜ ತಥಾ ಪ್ರಜಾ, 100% ಸುಖ ಅಲ್ಲಿರುತ್ತದೆ. ಮತ್ತು ಸತ್ಯಯುಗದ ಕೊನೆಗೆ 2 ಕೋಟಿ, ತ್ರೇತಾಯುಗದ ಕೊನೆಯವರೆಗೆ 33 ಕೋಟಿ ಆತ್ಮರುಗಳ ಶಿಕ್ಷಣ ಮತ್ತು ಪರೀಕ್ಷೆಗಳು ಗುಪ್ತವಾಗಿ ನಡೆಯುತ್ತಿದೆ. ದ್ವಾಪರದಲ್ಲಿ 120 ಕೋಟಿ, ಕಲಿಯುಗದ ಅಂತ್ಯಕ್ಕೆ 900 ಕೋಟಿ ಆತ್ಮಗಳು ಈ ಭೂಮಿಯಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾರೆ. ಅದಕ್ಕೆ ಇದನ್ನು ಸೃಷ್ಟಿ ನಾಟಕ ಎಂದು ಹೇಳಲಾಗುತ್ತದೆ. ಸತ್ಯಯುಗಕ್ಕೆ ಕಲಿಯುಗದಿಂದ ಯಾರೂ ಹೋಗಬಹುದೇ? ಎಲ್ಲರಿಗೂ ಆಮಂತ್ರಣ ಇದೆ. ಆದರೆ ಯಾರು ಗುಪ್ತವಾಗಿ ಬಂದ ಪರಮಾತ್ಮನನ್ನು ತಿಳಿದು ಶ್ರೀಮತದಂತೆ ನಡೆದು ಜ್ಞಾನಗುಣ ಶಕ್ತಿಯನ್ನು ಧಾರಣೆ ಮಾಡಿ ಯೋಗ ಶಕ್ತಿಯಿಂದ ಆತ್ಮವನ್ನು ಸತೋಪ್ರಧಾನ ಮಾಡುತ್ತಾರೆಯೋ ಅವರು ಪ್ರಾಪ್ತಿ ಅನುಸಾರ ಸತ್ಯಯುಗದಲ್ಲಿ ಜನ್ಮ ಪಡೆಯುತ್ತಾರೆ. ಆ ವಿದ್ಯೆ ಯಾವುದು? ಮತ್ತು ಯೋಗ. ಯಾರು ಆತ್ಮ ಮತ್ತು ಪರಮಾತ್ಮನ ಪರಿಚಯವನ್ನು ತಿಳಿದು ಹುಟ್ಟು ಸಾವಿನ ಗುಟ್ಟನ್ನು ಅರಿತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಜ್ಞಾನವನ್ನು ತಿಳಿದು ರಾಜಯೋಗದ ಮುಖಾಂತರ ಆತ್ಮವನ್ನು ಸತೋಪ್ರಧಾನ ಮಾಡುತ್ತಾರೋ ಅವರೇ ಮುಂಬರುವ ಸತ್ಯಯುಗದಲ್ಲಿ ತಮ್ಮ ಯೋಗ್ಯತೆಗೆ ಅನುಸಾರ ಶ್ರೀ ಲಕ್ಷ್ಮೀನಾರಾಯಣರ ಸಾಮ್ರಾಜ್ಯದಲ್ಲಿ ಜನ್ಮ ಪಡೆಯುತ್ತಾರೆ. ಶ್ರೀ ಲಕ್ಷ್ಮೀನಾರಾಯಣರು ಕೂಡ ಈ ಪುರುಷಾರ್ಥದಿಂದಲೇ ಮಹಾರಾಜ ಮಹಾರಾಣಿ ಪದವಿಯನ್ನು ಪಡೆಯುತ್ತಾರೆ. ಇಂತಹ ಸಮಯದಲ್ಲಿ ಆ ಜ್ಞಾನ ಕೊಡುವ ವ್ಯವಸ್ಥೆ ಎಲ್ಲಿದೆ? ವಿಶ್ವದ ಎಲ್ಲ ಮೂಲೆ ಮೂಲೆಯಲ್ಲಿಯೂ ಎಲ್ಲ ಆತ್ಮರಿಗೆ ಈ ಸತ್ಯ ಜ್ಞಾನ ಕೊಡಲು ಸ್ವಯಂ ಪರಮಾತ್ಮ ಈಶ್ವರೀಯ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ್ದಾರೆ. ಇಲ್ಲಿಗೆ ಲಿಂಗ, ಧರ್ಮ, ಭಾಷೆ, ಬಡವ, ಬಲ್ಲಿದ ಎಂಬ ದೇಹಾಭಿಮಾನದ ಅಹಂಕಾರದಿಂದ ದೂರವಾಗಿ ಪರಮಾತ್ಮನಿಗೆ ಶರಣಾಗುತ್ತಾನೋ ಅವನಿಗೆ ಈ ಜ್ಞಾನ ದೊರೆಯಲಿದೆ.
ಈ ಜ್ಞಾನ ಕೊಡುವ ಸಂಸ್ಥೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯದ ಹೆಸರಿನಲ್ಲಿ ವಿಶ್ವದಲ್ಲಿ ಪ್ರಸಿದ್ಧವಾಗಿದೆ. ಬಹಳ ಒಳ್ಳೆಯದು ತಂದೆ. ಯಾರು ಈ ಶಿವ ಪರಮಾತ್ಮನ ಮಹಿಮೆಯನ್ನು, ಶ್ರೀ ಲಕ್ಷ್ಮೀ ನಾರಾಯಣ ಪದವಿಯ ರಹಸ್ಯವನ್ನು ಕೇಳಿದ್ದಾರೋ ಅವರಿಗೆ ಮುಕ್ತಿ ಮತ್ತು ಜೀವನ್ಮುಕ್ತಿ ಪ್ರಾಪ್ತಿಯಾಗಲಿ ಮತ್ತು ಅವರ ಶ್ರೇಷ್ಠ ಮನೋಕಾಮನೆಗಳು ಈಡೇರಲಿ. ಎಲ್ಲರಿಗೂ ಶುಭವಾಗಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸಂಪದ್ಭರಿತವಾಗಲಿದೆ. ಭಾರತ ಸಂಪದ್ಭರಿತವಾಗಲಿದೆ, ಸಮೃದ್ಧಿಯ ಧರೆಯಾಗಲಿದೆ. ಮುತ್ತು ವಜ್ರ ವೈಢೂರ್ಯ ತುಂಬಿದ ಸ್ವರ್ಣಿಮದ ಭುವಿಯಾಗಲಿದೆ. ಬಾಲಕರೆಲ್ಲ ಶ್ರೀಕೃಷ್ಣನಂತಿಹರು, ರಾಧೆಯಂತೆಯೇ ಬಾಲೆಯರು. ಸುಖ ಶಾಂತಿ ಪವಿತ್ರತೆ ಪ್ರೇಮ ಮಾಲೆಯನ್ನು ಧರಿಸುವ ಸುಂದರ ಮೆರೆಯುವಳು. ಬಾಲಕರೆಲ್ಲ ಶ್ರೀಕೃಷ್ಣನಂತಿಹರು, ರಾಧೆಯಂತೆಯೇ ಬಾಲೆಯರು. ಸುಖ ಶಾಂತಿ ಪವಿತ್ರತೆ ಪ್ರೇಮ ಮಾಲೆಯನ್ನು ಧರಿಸುವ ಸುಂದರ ಮೆರೆಯುವಳು. ನರನಾಗುವ ಶ್ರೀನಾರಾಯಣ ನಾರಿ ಶ್ರೀಲಕ್ಷ್ಮಿಯಾಗುವಳು. ನರನಾಗುವ ಶ್ರೀನಾರಾಯಣ ನಾರಿ ಶ್ರೀಲಕ್ಷ್ಮಿಯಾಗುವಳು. ಭಾರತ ಮಾತೆ ನಲಿ ನಲಿಯುವಳು. ಕಲಾದೇವಿ ಸಂಭ್ರಮಿಸುವಳು. ಪ್ರಕೃತಿ ದಾಸಿಯಾಗುವುದು. ಕೀರ್ತಿ ಪತಾಕೆಯು ವಿಶ್ವ ಗಗನದಲ್ಲಿ ಹಾರಲಿದೆ. ಸ್ವರ್ಗ ರಾಜ್ಯದಲ್ಲಿ ದೈವಿ ಧರ್ಮದಿ ಭರತ ಖಂಡವೇ ಮೆರೆಯಲಿದೆ.
ನಲ್ಲಿ ದೈವಿ ಧರ್ಮದಿ ಭರತ ಖಂಡವೇ ಮೆರೆಯಲಿದೆ. ಸೌಭಾಗ್ಯದ ಬೆಳಕು ಹೊಮ್ಮಲಿದೆ, ದೈವಿ ಶಕ್ತಿಯು ಪ್ರಜ್ವಲಿಸಲಿದೆ. ಸೌಭಾಗ್ಯದ ಬೆಳಕು ಹೊಮ್ಮಲಿದೆ, ದೈವಿ ಶಕ್ತಿಯು ಪ್ರಜ್ವಲಿಸಲಿದೆ. ನಿತ್ಯ ವಸಂತವಾಗಲಿದೆ, ಸತ್ಯಯುಗವು ಮರುಕಳಿಸಲಿದೆ. ಸತೋ ಪ್ರಧಾನವಾಗಲಿದೆ. ಜಗದ ಗುರುವೇ ನಮ್ಮ ಭಾರತವು, ಭಗವಂತನು ಅವತರಿಸಿಹನಿಲ್ಲಿ. ಗೀತೆ ಗಂಗೆ ಗಾಯತ್ರಿಯರ ಮತ್ತೊಮ್ಮೆ ಮಹಿಮೆ ಮಾಡುವರಿಲ್ಲಿ. ಜಗದ ಗುರುವೇ ನಮ್ಮ ಭಾರತವು, ಭಗವಂತನು ಅವತರಿಸಿಹನಿಲ್ಲಿ. ಗೀತೆ ಗಂಗೆ ಗಾಯತ್ರಿಯರ ಮತ್ತೊಮ್ಮೆ ಮಹಿಮೆ ಮಾಡುವರಿಲ್ಲಿ. ಧನ್ಯ ಧನ್ಯ ನಮ್ಮೀ ನೆಲವೇ, ಪುನಃ ದೇವತೆಗಳು ಜನಿಸುವರಿಲ್ಲಿ. ಧನ್ಯ ಧನ್ಯ ನಮ್ಮೀ ನೆಲವೇ, ಪುನಃ ದೇವತೆಗಳು ಜನಿಸುವರಿಲ್ಲಿ. ರತ್ನ ಜಡಿತ ಸಿಂಹಾಸನದಿ ಮಹಾರಾಜ ರಾಣಿ ಶೋಭಿಸಲಿಹರು. ಕ್ಷೀರ ಸಮುದ್ರವೇ ಹರಿಯುವುದು, ಭಾರತ ಸಂಪದ್ಭರಿತವಾಗಲಿದೆ. ಸಮೃದ್ಧಿಯ ಧರೆಯಾಗಲಿದೆ, ಮುತ್ತು ವಜ್ರ ವೈಢೂರ್ಯ ತುಂಬಿದ ಸ್ವರ್ಣಿಮದ ಭುವಿಯಾಗಲಿದೆ. ಭಾರತ ಸಂಪದ್ಭರಿತವಾಗಲಿದೆ,